ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ನಿರ್ದೇಶನ ಮತ್ತು ಅಭಿನಯದ ಹೊಸ ತುಳು ಚಲನಚಿತ್ರ ಜೈ ನವೆಂಬರ್ 14ರಂದು ರಾಜ್ಯದಾದ್ಯಂತ ತೆರೆ ಕಾಣಲಿದ್ದು ಅದರ ಪ್ರೀಮಿಯರ್ ಶೋ ಇಂದು ಮಂಗಳೂರಿನ ಭಾರತ್ ಸಿನಿಮಾ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ನಡೆಯಿತು. ಬಿಗ್ ಬಜೆಟ್ನ ಈ ಚಿತ್ರ ಮಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿತ್ರೀಕರಣಗೊಂಡಿದ್ದು ಬಿಡುಗಡೆಯ ಮುನ್ನವೇ ಚಿತ್ರ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ಗಿರ್ಗಿಟ್ ಗಮ್ಜಲ್ ಮತ್ತು ಸರ್ಕಸ್ ಚಿತ್ರದ ಯಶಸ್ಸಿನ ಬಳಿಕ ರೂಪೇಶ್ ಶೆಟ್ಟಿ ಅವರು ಜೈ ಎಂಬ ಮಹತ್ವಾಕಾಂಕ್ಷೆಯ ಚಿತ್ರವನ್ನ ಪ್ರೇಕ್ಷಕರ ಮುಂದೆ ತರುತ್ತಿದ್ದಾರೆ. RS ಸಿನಿಮಾಸ್, ಶೂಲಿನ್ ಫಿಲ್ಮ್ಸ್ ಹಾಗೂ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರದಲ್ಲಿ ಆಕ್ಷನ್, ಡ್ರಾಮಾ ಮತ್ತು ಎಮೋಷನ್ಗಳ ಸಮನ್ವಯವಿದೆ. ನಿರ್ದೇಶಕ ರೂಪೇಶ್ ಶೆಟ್ಟಿ, ನಾಯಕಿ ಅದ್ವಿತ್ ಶೆಟ್ಟಿ, ನಟ ರಾಜ್ ದೀಪಕ್ ಶೆಟ್ಟಿ ಸೇರಿದಂತೆ ಹಲವಾರು ಕಲಾವಿದರು ಮತ್ತು ಅಭಿಮಾನಿಗಳು ಪ್ರೀಮಿಯರ್ ಶೋ ಉದ್ಘಾಟನೆ ವೇಳೆ ಉಪಸ್ಥಿತರಿದ್ದರು. ಸೊ ಡೆಫಿನೆಟ್ಲಿ ಎಂಗ್ಲೆನ್ ತೂನಾಗ ಮೇ ಬಿ ವಿಲನ್ ಒಂಚೂರು ಫ್ರೆಶ್ ತೋಜೂರು ಎಂಗ್ಲ ಮೋನೆ ತೋನಾಗ ಹೀರೋಲಾಗ ತೋಜ ಬಿಕಾಸ್ ಕೋಡೆಲ್ಲ ರಾತ್ರಿ ಮುಟ್ಟ ಮುಳ್ಳು ಬೇರೆ ಇರ್ತದೆ. ಸೊ ಸುಮಾರು ದಿನ ನಿದ್ರೆ ಇಜ್ಜಿ ಬಟ್ ಎಂಗ್ಲಿಗೆ ನಲ್ಲ ಖುಷಿತ ನಿದ್ರೆ ಬರೋಡು ನಾಡ ನಿಕ್ಲು ತೂದು ಸಿನಿಮಾ ಎಂಚೊಂಡು ಒಂದು ಪರೋಡು. ಸೊ ಯಾನ್ ಜಾಸ್ತಿ ಪಾತಿರುಜಿ ಈತ ನನಗೆ 10 ನಿಮಿಷ ಸಿನಿಮಾ ಶುರು ಆಪುಡು. ಸೊ ನಿಕ್ಲು ಈತ ಸಂಖ್ಯೆ ಬೈದಾರಂದು ಬಂದು ಒಂಜಿ ಸುರುತ ಗೆಲುವು ಒಂದು ಬಂತ. ಥ್ಯಾಂಕ್ ಯು ಸೋ ಮಚ್. ಈತ ಸುಮಾರು ದಿಕ್ಕರು ಪ್ರೀಮಿಯರ್ ಶೋಸ್ ಆತನು. ಸೊ ಈತ ತುಳುನಾಡ್ದ ನಮ್ಮ ಕುಡ್ಲದ ಪ್ರೀಮಿಯರ್ ಶೋ ಇನಿ ಶುರು ಆವೊಂದುಂಡು. ಸೊ ಅಂಚಾದ ನಿಖಿಲ್ ತೂಪುನು ಮಾತ್ರ ಆತು ತೂಯಿ ಬಕ ನಿಖಿಲಿಗೆ ಸಿನಿಮಾ ಇಷ್ಟ ಆಡ ನನಾದ ಜನಕ್ಕೆ ಪಲ್ಲೆ. ಚಿತ್ರದ ಕತೆ ಹಾಗೂ ಸಂಭಾಷಣೆ ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಬರೆದಿದ್ದಾರೆ. ಕ್ಯಾಮರಾ ವಿನೋದ್ ಕೆ, ಸಂಗೀತ ಲೋಯ್ ವೆಲೆಂಟಿನಾ ಸಲ್ದಾನಾ, ಸಂಕಲನ ರಾಹುಲ್ ವಸಿಷ್ಠ ಅವರದ್ದು. ವಿಶೇಷವಾಗಿ ಭಾರತೀಯ ಚಿತ್ರತಂಡದ ಸೂಪರ್ ಸ್ಟಾರ್ ಸುನಿಲ್ ಶೆಟ್ಟಿ ಅವರು ಈ ಚಲನಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ಥಳೀಯ ಖ್ಯಾತ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನವೆಂಬರ್ 14ರಂದು ರಾಜ್ಯದಾದ್ಯಂತ ತೆರೆ ಕಾಣಲಿರುವ ಜೈ ಚಲನಚಿತ್ರದ ಪ್ರೀಮಿಯರ್ ಶೋ ಈಗಾಗಲೇ ಹಲವಾರು ಕಡೆ ನೆರವೇರಿದೆ. ಮಂಗಳೂರಿನಲ್ಲಿ ಇಂದು ನೆರವೇರಿದ್ದು ಚಿತ್ರ ಪ್ರೇಕ್ಷಕರ ಮನಗೆಲ್ಲುವ ಆಶಾವಾದವನ್ನ ಹುಟ್ಟಿಸಿದೆ. ಇಡೀ ಮಂಗಳೂರಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಸದ್ದು ಮಾಡ್ತಾ ಇರುವಂತಹ ಸಿನಿಮಾ ಮಿಸ್ಟರ್ ರೂಪೇಶ್ ಶೆಟ್ಟಿ ಇವರ ನಿರ್ದೇಶನದಲ್ಲಿ ಹಾಗೂ ನಾಯಕ ನಟನಾಗಿ ಅಭಿನಯಿಸಿರುವಂತಹ ಸಿನಿಮಾ ಈಗಾಗಲೇ ಸಿನಿಮಾ ಥಿಯೇಟರ್ಸ್ಗಳಲ್ಲಿ ಕ್ರ್ಯಾಶ್ ಆಗಿರುವಂತಹ ಸಿನಿಮಾ ದ್ಯಾಟ್ಸ್ ಒನ್ ಆ್ಯಂಡ್ ಓನ್ಲಿ ಜೈ ಮೂವಿ ಈಗಾಗಲೇ ಪ್ರೀಮಿಯರ್ ಶೋವನ್ನು ರಿಲೀಸ್ ಮಾಡಿಬಿಟ್ಟಿದ್ದಾರೆ. 5000+ ಆಡಿಯನ್ಸ್ ಬಂದು ಈ ಶೋವನ್ನು ವೀಕ್ಷಿಸಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಶಿಲ್ಲೆ ಶಬ್ದ ನಮಗಂತೂ ಥಿಯೇಟರ್ ಹೊರಗಡೆನೇ ಕೇಳ್ತಾ ಇದೆ. ಸೊ ಯಾವ ರೇಂಜ್ಗೆ ಜೈ ಮೂವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದ್ ಮಾಡ್ತಾ ಇದೆ ಅಂತ ಈಗ ವೀಕ್ಷಕರ ಅಭಿಪ್ರಾಯದೊಂದಿಗೆ ಕೇಳುವಂತಹ ಸಮಯ. ಲೆಟ್ಸ್ ಗೆಟ್ ಗೋಯಿಂಗ್. ಸೊ ಹೇಗನ್ನಿಸ್ತು ಜೈ ಮೂವಿ ಯಾವ ರೇಂಜ್ಗೆ ಸದ್ ಮಾಡ್ತಾ ಇದೆ? ಜೈ ಮೂವಿ ಅಂತೂ ತುಂಬ ಖುಷಿಯಾಗಿದೆ. 2.5 hours ಹೇಗೆ ಕಳೆದಿದೆ ಅಂತ ಗೊತ್ತಾಗಲಿಲ್ಲ. ತುಂಬ ಎಂಜಾಯ್ ಮಾಡಿದ್ದಾರೆ. ತುಂಬ ಜೋಕ್ಸ್ ಇದೆ. ಒಂದು 100 days ಓಡಿದ್ರಲ್ಲಿ ಏನೂ ಸಂಶಯವಿಲ್ಲ. ಸೂಪರ್ ಇತ್ತು. ಸೂಪರ್ ಇತ್ತು. ಸೂಪರ್ ಆದಿತ್ತು. ದಾಲ ಪನೇರೆಜ್ಜಿ ಸುನಿಲ್ ಶೆಟ್ಟಿನ ಎಂಟ್ರಿ ಬತ್ತ ಫುಲ್ ಚೇಂಜ್ ಆಡ ಸಂಡೇ ಸೂಪರ್ ಎಂಜಾಯ್ ಮಾಡಿದ್ವಿ. ಸೂಪರ್. ಹೇಗಿತ್ತು ಮೂವಿ? ಒಳ್ಳೆ ಸೂಪರ್. ಹೌದು ಪಕ್ಕ ಬರೋಡೆ ನಮ್ಮ ಕುಡ್ಲದ ಸೂಪರ್ 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 ಸೂಪರ್. ನೈಸ್ ಅಕ್ಕ. ವೆರಿ ನೈಸ್. ಸೂಪರ್ 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 ಇತ್ತು. ಬೆಸ್ಟ್ 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 ದಿ ಬೆಸ್ಟ್. ಓ ಡೆಫಿನೆಟ್ಲಿ ಸೂಪರ್ ಇತ್ತು ಮೇಡಮ್. ಎಲ್ಲ ಇದರಲ್ಲಿ ಕೂಡ ಒಳ್ಳೆ ಎಡ್ಡೆ ಇದ್ದೀನಿ ಸತ್ಯನ ಬಾಲ್ಟಿ ಎಡ್ಡೆ ಅದನ್ನು ಕಾಮಿಡಿ ಭಾರಿ ಬಕ್ಕದಕ್ಕಲನ್ನ ಕಾಮಿಡಿ ಅಂತ ಎಡ್ಡೆ ಇತ್ತು. ಎಮೋಷನ್ಸ್ ಆ್ಯಕ್ಷನ್ಸ್ ಮಾತ್ರ ಕವರ್ ಮಾಡ್ತದೆ. ಸೂಪರ್. ಗುಡ್. Super, super. One of the best movie in Tulu industry. We really enjoyed watching it. It was an overall package. ಬೆಸ್ಟ್ ಇತ್ತು. ಸೂಪರ್ ಟಾಪ್ ಮೂವಿ. ಪೂರ ಜನ ಬತ್ತ ತೂಲೆ ಸುನಿಲ್ ಶೆಟ್ರಿಗೆ ಮಸ್ತ್ ಟ್ಯಾಂಕ್ಸ್ ಕುಡ್ಲಕ್ಕೆ ಸಪೋರ್ಟ್ ಮಾಡ್ತೀನಿ. ಲೈಕ್ ದಿ ಬೆಸ್ಟ್ ಮೂವಿ. ಸೂಪರ್ 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 ಸೂಪರ್. ಜೈ ಜೈ. ಎಡ್ಡೆ ಉಂಟು ಶೋಕಾತ್ ಎಡಿತ್ತು ಮನೆ ಜೈ ಬಲ್ಲಿ ಸೂಪರ್ ಇತ್ತು. ಮಕ್ಕಳ ಜೊತೆ ಕೂತ್ ನೋಡ್ಬೋದು. ಯಾವ ಟೆನ್ಷನ್ ಇಲ್ಲ. ಎಂಜಾಯ್ ಒಳ್ಳೇದುಂಟು. ಸೂಪರ್ ಮೇಡಮ್. ಎಂಜಾಯ್ ಮತ್ತೆ ಅಂದುವಲ್ಲಿ ರೂಪೇಶ್ ಶೆಟ್ಟಿ ಸರ್ ಜೈ ಬಲ್ಲೆ. ಜೈ ಬಲ್ಲೆ. ಜೈ
ವೆರಿ ನೈಸ್ ಸೂಪರ್ ಮಸ್ತ್ ಶೋಕಿತ್ತು ಫಸ್ಟ್ ಸೂಪರ್ ಇತ್ತು ಮ್ಯಾಮ್ ಸೂಪರ್ ಇತ್ತು ಶೆಟ್ಟನ ಫೈಟ್ ಭಾರಿ ಫೋಕಟ್ ಭಾರಿ ಶೋ ಸೂಪರ್ ಮೂವಿ ಸೂಪರ್ ಎಂಜಾಯ್ ಮಾಡ್ತಾ കോമഡിയിലെ എത്തുണ്ട് സ്റ്റോറിയിലെ എത്തുണ്ട് ഭാരി ലായക്കാണ് മജാണ്ട് ലായക്കാത്ത മാന്തര ആക്ടിങ് ഭാരി കോമഡിയിലെ എത്തുണ്ട് സ്റ്റോറിയിലെ എത്തുണ്ട് ഭാരി ಭಾರಿ ಇಷ್ಟ ಅಂಡ್ ಭಾರಿ ಇಷ್ಟ ಅಕ್ಲೆಲ್ಲ ಜೈ